ಕರಾವಳಿ ಭಾಗದಲ್ಲಿ ಮುಂಗಾರು ಚುರುಕುಗೊಂಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗಿದೆ. ಮಳೆಯ ಅಬ್ಬರದಿಂದಾಗಿ ಕೆಲವೆಡೆ ಭಾರೀ ಹಾನಿ ಕೂಡ ಉಂಟಾಗಿದೆ. ಮಂಗಳೂರು ಬೆಂಗ್ರೆಯ ಅಳಿವೆ ಬಾಗಿಲು ಬಳಿ ಇರುವ ರಾಣಿ ಅಬ್ಬಕ್ಕ ಪಾರ್ಕ್ ಹತ್ತಿರದ ಶಾರದಾ ಅಂಗಾರ ಮೆಂಡನ್ರವರ ಮನೆಗೆ ಬೀಸಿದ ಬಲವಾದ ಗಾಳಿಯಿಂದಾಗಿ ತೆಂಗಿನ ಮರ ಬಿದ್ದು ಮನೆಯು ಭಾಗಶಃ ಜಖಂಗೊಂಡಿದೆ. ಇನ್ನು ಪುತ್ತೂರು, ಉಪ್ಪಿನಂಗಡಿ, ಬೆಳ್ತಂಗಡಿ, ಧರ್ಮಸ್ಥಳ, ಬಂಟ್ವಾಳ, ವಿಟ್ಲ, ಸುಳ್ಯ, ಸುರತ್ಕಲ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಉತ್ತಮ ಮಳೆಯಾಗಿದೆ. ಇನ್ನು ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದ್ದು, ಮುನ್ನೆಚ್ಚರಿಕಾ ದೃಷ್ಟಿಯಿಂದ ಬೀಚ್ಗಳಲ್ಲಿ ಲೈಫ್ ಗಾರ್ಡ್ ಮತ್ತು ಗೃಹ ರಕ್ಷಕರನ್ನ ನಿಯೋಜಿಸಲಾಗಿದೆ. ಬಾರಿ ಬಂಗೋಡು ಕಟ್ಟದಿನ ಇಲ್ಲು ಅಲ್ಲಿ ಇಂಕ್ ಗೌರ್ಮೆಂಟ್ ಸಾಯೋಡೆ ಅನ್ನ ಬಿನಿಯರ್ಲ ಮಾತ್ರ ಪೋಪಿದ್ವಿ ಬಕ್ ಒಂಜಿ ಪೊಣ್ಣು ಮಗಲ್ಲ ಉಳ್ಳಲ್ಲ ಲೇಗ್ಲ ಸಾದಿದ್ವಿ ಉರ್ಲುಡು ಇಂಕ್ ಗೌರ್ಮೆಂಟ್ ಸಾಯವು ಈಗಲೇ ಬಾರಿ ಬಂಗೊಂಡೆ ಬಂಗೋಡು ಇಪ್ಪುಣೆ ಅನ್ನ ಪೇಂಟಿಗೆ ನೀವು ಪೋಪಿದ್ವಿ ಅಲ್ಲ ಕರಂದ ಒಂದು ಆಯ್ನಾತು ಬಂಗೋಡುಲ್ಲೆ ಇಂಕ್ಲಿ ಆಯ್ನಾತು ಬೇಗ ಇಂಗ್ಲಿಗೆ ಗೌರ್ಮೆಂಟ್ ಸಾಯವ ಹೌದು ಆ ಕಡೆ ಹೋಗೋದಕ್ಕೆ ಆಗಲ್ಲ.